ಗೋಕರ್ಣ, ಘಾಟಿ ಸುಬ್ರಹ್ಮಣ್ಯ, ಹುಲಿಗಿಯ ಹುಲಿಗೆಮ್ಮ ದೇವಸ್ಥಾನ ಸೇರಿದಂತೆ ಚಂದ್ರಗ್ರಹಣ ಇದ್ದ ಕಾರಣ ಈ ದೇವಸ್ಥಾನಗಳು ಬಂದ್ ಆಗಿವೆ. ಹೀಗಾಗಿ ಜನರು ಈ ದೇವಸ್ಥಾನಕ್ಕೆ ಹೋಗುವುದನ್ನ ಇವತ್ತು ತಪ್ಪಿಸಬೇಕಾಗಿದೆ. ಹೋಗದೆ ಇರೋದೇ ಒಳ್ಳೆಯದು. ಚಂದ್ರಗ್ರಹಣ ಪ್ರಯುಕ್ತ ಕರ್ನಾಟಕದ ಹಲವು ದೇವಸ್ಥಾನಗಳ ದರ್ಶನ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಈಗಾಗಲೇ ದೇವಸ್ಥಾನ ಆಡಳಿತ ಮಂಡಳಿಗಳು ಈ ಬಗ್ಗೆ ಮಾಹಿತಿಯನ್ನು ಕೂಡ ಹಂಚಿಕೊಂಡಿವೆ. ಪ್ರಮುಖವಾಗಿ ಗೋಕರ್ಣ, ಘಾಟಿ ಸುಬ್ರಹ್ಮಣ್ಯ, ಹುಲಿಗಿ, ಹೊರನಾಡು, ಕುಕ್ಕೆ ಸುಬ್ರಹ್ಮಣ್ಯ ಸೇರಿದಂತೆ ಹಲವು ದೇವಸ್ಥಾನಗಳ ಸೇವೆಯಲ್ಲಿ ಬದಲಾವಣೆ ಬರಲಿದೆ. ಭಾನುವಾರ ರಾತ್ರಿ 8:50 ಚಂದ್ರಗ್ರಹಣ ಪ್ರಾರಂಭವಾಗುತ್ತದೆ. ಈ ಗ್ರಹಣವು 5:27 ಇರಲಿದೆ. ರಾತ್ರಿ 9:57 ಭೂಮಿಯ ನೆರಳು ಚಂದ್ರನ ಮೇಲೆ ಹರಿಯುತ್ತದೆ. 11 ಗಂಟೆಗೆ ಚಂದ್ರ ಸಂಪೂರ್ಣವಾಗಿ ಭೂಮಿಯ ನೆರಳಿಗೆ ಬರಲಿದ್ದಾನೆ. ಅಲ್ಲಿಂದ ಮಧ್ಯರಾತ್ರಿ 12:22 ಖಗ್ರಾಸ್ ಚಂದ್ರಗ್ರಹಣ ನೀವು ವೀಕ್ಷಿಸಬಹುದು. 11:41 ಗರಿಷ್ಠ ಗ್ರಹಣದ ಕಾಲವಾಗಿದ್ದು ಕೆಂಪು ಚಂದ್ರನನ್ನ ನೀವು ವೀಕ್ಷಿಸಬಹುದಾಗಿದೆ. ಚಂದ್ರಗ್ರಹಣದಲ್ಲಿ ಹುಲಿಗಿಯ ಹುಲಿಗೆಮ್ಮ ದೇವಿ ದೇಗುಲಕ್ಕೆ ದಾಸೋಹ ಮತ್ತು ದೇವಿಯ ದರ್ಶನ ಸಮಯವನ್ನ ಕೂಡ ಬದಲಾವಣೆ ಮಾಡಲಾಗಿದೆ. ಕೇವಲ ಬೆಳಗ್ಗೆ 11ರಿಂದ ಮಧ್ಯಾಹ್ನ 2 ಗಂಟೆವರೆಗೆ ಮಾತ್ರ ಈ ದೇವಸ್ಥಾನ ತೆರಳಿದೆ ಹಾಗೂ ದಾಸೋಹ ಕೂಡ ಆ ಸಮಯದಲ್ಲಿ ಮಾತ್ರ ನಡೆದಿದೆ. ಸಾಯಂಕಾಲದ ಸಮಯದಿಂದ ದೇವಸ್ಥಾನವನ್ನ ಚಂದ್ರಗ್ರಹಣದ ಪ್ರಯುಕ್ತ ಮುಚ್ಚಲಾಗಿದೆ. ಹೀಗಾಗಿ ಭಕ್ತಾದಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಹಾಗೂ ಹೋಗದೇ ಇರುವುದನ್ನ ನೋಡಿಕೊಳ್ಳಬೇಕು. ಆದರೆ ಮರುದಿನದಿಂದ ಯಥಾವತ್ತಾಗಿ ದೇವಸ್ಥಾನ ತೆರೆಯಲಿದೆ. ಆದರೆ ಈ ಹುಲಿಗೆಮ್ಮ ದೇವಸ್ಥಾನ ನಿಜಕ್ಕೂ ಅತ್ಯಂತ ಶಕ್ತಿಶಾಲಿ ದೇವಸ್ಥಾನ. ಈ ದೇವಸ್ಥಾನದ ಇತಿಹಾಸವೇ ಆಗಿದೆ ಸ್ನೇಹಿತರೆ. ಟಿಪ್ಪು ಸುಲ್ತಾನ್ ಹುಲಿಗಿ ಗ್ರಾಮವನ್ನ ಆಕ್ರಮಣ ಮಾಡಲು ತನ್ನ ಸೈನ್ಯದ ಸಮೇತ ಹುಲಿಗಿಯಲ್ಲಿ ಬೀಡು ಬಿಟ್ಟಾಗ ಅವನ ಸೈನಿಕರಲ್ಲಿ ವಾಂತಿ ಭೇದಿ ಕಾಣಿಸಿಕೊಳ್ಳುತ್ತದೆ. ಆತನಿಗೆ ಬಿದ್ದ ಕನಸಿನಲ್ಲಿ ಹುಲಿಗೆಮ್ಮ ದೇವಿ ಪ್ರತ್ಯಕ್ಷಳಾಗಿ ಟಿಪ್ಪು ಸುಲ್ತಾನ್ ಹುಲಿಗಿ ಬಿಟ್ಟು ಹೋಗುವಂತೆ ಆಜ್ಞೆಯನ್ನ ಮಾಡುತ್ತಾಳೆ. ಇದರಿಂದ ವಿಚಲಿತನಾದ ಟಿಪ್ಪು ಸುಲ್ತಾನ್ ದೇವಿಗೆ ಶರಣಾಗಿ ಆಕೆ ಕೃಪೆಗೆ ಪಾತ್ರನಾಗಿ ತನ್ನ ತಪ್ಪಿನ ನೆನಪಾರ್ಥವಾಗಿ ಹುಲಿಗೆಮ್ಮ ದೇವಿಗೆ ಮುತ್ತಿನ ದಂಡೆಯನ್ನ ನೀಡಿ ಶರಣಾಗುತ್ತಾನೆ. ಇಲ್ಲಿನ ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನದ ಹೊರಗಡೆ ಬೈಲಿನಲ್ಲಿ ಪಾಯಸವನ್ನ ಮಾಡಲಾಗುತ್ತದೆ. ಕುದಿಯುವ ಪಾಯಸದ ಪಾತ್ರೆಗೆ ಕೈ ಹಾಕಿ ದೇವಿಗೆ ನೈವೇದ್ಯವನ್ನ ಅರ್ಪಿಸಲಾಗುತ್ತದೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳು, ಸಿನಿಮಾ ತಾರೆಯರು, ಸೆಲೆಬ್ರಿಟಿಗಳು ಯಾವುದೇ ಶುಭ ಕಾರ್ಯ ಪ್ರಾರಂಭಿಸುವ ಮೊದಲು ಈ ತಾಯಿಯ ಆಶೀರ್ವಾದವನ್ನ ಪಡೆಯುತ್ತಾರೆ. ಎಲ್ಲಕ್ಕಿಂತ ಅಚ್ಚರಿ ಎಂದರೆ ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಡೆಯುವ ಚಮತ್ಕಾರ. ಚಾಮುಂಡೇಶ್ವರಿ, ಯಲ್ಲಮ್ಮ, ಮಾರಿಕಾಂಬ, ಬನಶಂಕರಿ ಹೀಗೆ ದುರ್ಗೆಯನ್ನ ಕರ್ನಾಟಕದಲ್ಲಿ ಹಲವಾರು ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ಅವುಗಳಲ್ಲಿ ಹುಲಿಗೆಮ್ಮ ಕೂಡ ಪ್ರಮುಖಳು. ಹುಲಿಗೆಮ್ಮ ರೇಣುಕಾ ದೇವಿಯ ಇನ್ನೊಂದು ಅವತಾರ. ರೇಣುಕಾ ಯಲ್ಲಮ್ಮ ಕರ್ನಾಟಕದ ಹಲವಾರು ಕ್ಷೇತ್ರಗಳಲ್ಲಿ ತನ್ನ ಭಕ್ತರಿಗಾಗಿ ನೆಲೆ ನಿಂತಿದ್ದಾಳೆ. ಕರ್ನಾಟಕ ಧಾರ್ಮಿಕ ಸ್ಥಳಗಳಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿರುವ ಹುಲಿಗೆಮ್ಮ ದೇವಸ್ಥಾನ ಕೂಡ ಅದರಲ್ಲಿ ಒಂದು. ಕೊಪ್ಪಳ ತಾಲೂಕಿನ ಹುಲಿಗಿ ಗ್ರಾಮದಲ್ಲಿರುವ ಹುಲಿಗೆಮ್ಮ ದೇವಿ ದೇವಸ್ಥಾನ 13ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದೆ. ಹುಲಿಗೆಯನ್ನ ಹಿಂದೆ ವ್ಯಾಘ್ರಪುರಿ ಎಂದು ಕೂಡ ಕರೆಯಲಾಗುತ್ತಿತ್ತು. ಆದ್ದರಿಂದಲೇ ಹುಲಿಗೆಮ್ಮನನ್ನ ಇಲ್ಲಿ ವ್ಯಾಘ್ರೇಶ್ವರಿ ಎಂದು ಕೂಡ ಕರೆಯುತ್ತಾರೆ. ಸುಮಾರು 800 ವರ್ಷಗಳಿಂದ ಇಲ್ಲಿ ದೇವಿಯ ಪೂಜೆಗಳು ನಿರಂತರವಾಗಿ ನಡೆಯುತ್ತಾನೆ ಬಂದಿವೆ. ಹುಲಿಗೆಮ್ಮ ದೇವಿ ದೇವಸ್ಥಾನ ತುಂಗಭದ್ರಾ ನದಿಯ ದಡದಲ್ಲಿದೆ. ಈ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಪೌರಾಣಿಕ ಕಥೆಯೊಂದಿದೆ. ಹಲವಾರು ವರ್ಷಗಳ ಹಿಂದೆ ಹುಲಿಗಿ ಎನ್ನುವ ಸ್ಥಳದಲ್ಲಿ ನಾಗಜೋಗಿ ಹಾಗೂ ಬಸವಜೋಗಿ ಎನ್ನುವ ಇಬ್ಬರು ಸಹೋದರರಿದ್ದರು. ಇವರು ಸೌದತ್ತಿ ಯಲ್ಲಮ್ಮನ ಭಕ್ತರಾಗಿದ್ದರಿಂದ ಪ್ರತಿ ಹುಣ್ಣಿಮೆಗೆ ಸೌದತ್ತಿಗೆ ಹೋಗಿ ತಾಯಿಯ ದರ್ಶನ ಪಡೆಯುತ್ತಿದ್ದರು. ಒಮ್ಮೆ ಸೌದತ್ತಿಗೆ ಹೋಗುವಾಗ ದಾರಿ ಮಧ್ಯೆ ಜೋರಾಗಿ ಮಳೆ ಸುರಿಯುತ್ತದೆ. ಹೀಗಾಗಿ ಹುಣ್ಣಿಮೆಯ ದಿನ ಸೌದತ್ತಿ ಯಲ್ಲಮ್ಮನ ದರ್ಶನ ಭಾಗ್ಯ ಪಡೆಯಲು ಇವರಿಗೆ ಸಾಧ್ಯವಾಗುವುದಿಲ್ಲ. ಆಗ ಸಹೋದರರು ದಾರಿಯ ಮಧ್ಯೆಯೇ ಯಲ್ಲಮ್ಮನ ಧ್ಯಾನ ಮಾಡಲು ಪ್ರಾರಂಭಿಸುತ್ತಾರೆ. ಅವರ ಭಕ್ತಿಗೆ ಮೆಚ್ಚಿ ಯಲ್ಲಮ್ಮ ಪ್ರತ್ಯಕ್ಷಳಾಗುತ್ತಾಳೆ. ಇನ್ನು ಮುಂದೆ ಸೌದತ್ತಿಗೆ ಬರುವುದು ಬೇಡ, ನಿಮ್ಮ ಊರಲ್ಲೇ ನೆಲೆಸುವುದಾಗಿ ಅಭಯ ಹಸ್ತ ನೀಡುತ್ತಾಳೆ. ಹೀಗೆ ಹುಲಿಗಿಯಲ್ಲಿ ಹುಲಿಗೆಮ್ಮನಾಗಿ ಯಲ್ಲಮ್ಮ ನೆಲೆಸುತ್ತಾಳೆ. ಹೀಗಾಗಿ ಅದು ಹುಲಿಗಿ ಕ್ಷೇತ್ರವಾಗಿದೆ. ಹುಲಿಗೆಮ್ಮನ ದೇವಸ್ಥಾನದ ಮುಂದೆ ಮಾತಂಗಿ, ಪರಶುರಾಮ, ಸುಬ್ರಹ್ಮಣ್ಯ, ಪಾರ್ವತಿ, ಗಣಪತಿ, ನವಗ್ರಹಗಳ ದೇವಸ್ಥಾನಗಳು ಕೂಡ ಇವೆ.
ಇದೇ ಕಾರಣ 13ನೇ ಶತಮಾನಕ್ಕೆ ಸೇರಿದ ಈ ದೇವಸ್ಥಾನ ನಾಗಜ್ಯೋತಿ ಹಾಗೂ ಬಸವಜ್ಯೋತಿ ಎಂಬ ಇಬ್ಬರು ಭಕ್ತರ ಆಸೆಯನ್ನು ಈಡೇರಿಸಲು ರೇಣುಕಾ ದೇವಿಯೇ ಹುಲಿಗೆಮ್ಮಳಾಗಿ ಇಲ್ಲಿ ಈಗಲೂ ನೆಲೆಸಿದ್ದಾಳೆ ಎನ್ನುವುದು ಇಲ್ಲಿನ ಐತಿಹ್ಯವಾಗಿದೆ. ದೇವಸ್ಥಾನದಲ್ಲಿ ಇರುವ ಕೆತ್ತನೆಯ ಪ್ರಕಾರ ಈ ದೇವಸ್ಥಾನವನ್ನ ಚತುರ್ವೇದಿ ಭಟ್ಟರಿಗೆ ಒಬ್ಬ ಚಾಲುಕ್ಯ ರಾಜನಾದ ವಿಕ್ರಮಾದಿತ್ಯ 4 ಉಡುಗೊರೆಯಾಗಿ ನೀಡಿದ್ದ. ದೇವಸ್ಥಾನದ ಮುಂದೆ 25 ಅಡಿ ಎತ್ತರದ ಧ್ವಜಸ್ತಂಭವಿದ್ದು ಅದರ ಮುಂದೆ ಪ್ರತಿ ವರ್ಷ ಜಾತ್ರೆಯು ಜರುಗುತ್ತದೆ. ದೇವಸ್ಥಾನವು ಉತ್ತರ ಮುಖವಾಗಿದ್ದು ಗರ್ಭಗುಡಿಯಲ್ಲಿರುವ ಹುಲಿಗೆಮ್ಮ ದೇವಿಯ ಮೂಲ ವಿಗ್ರಹ 2 ಅಡಿ ಎತ್ತರವಾದ ದುಂಡುಗಲ್ಲಿನದಾಗಿದೆ. ಹುಲಿಗೆಮ್ಮ ದೇವಿಗೆ ಸ್ಪಷ್ಟವಾದ ಆಕಾರವಿಲ್ಲ. ಕಲ್ಲು ಗುಂಡನ್ನೇ ದುರ್ಗಾದೇವಿಯ ಲಿಂಗವೆಂದು ಇಲ್ಲಿ ನಂಬಲಾಗಿದೆ. ಇದರಿಂದ ದುರ್ಗೆಯನ್ನು ಲಿಂಗದ ರೂಪದಲ್ಲಿ ಆರಾಧನೆ ಮಾಡುವ ಸಂಪ್ರದಾಯ ಪ್ರಾಚೀನ ಕಾಲದಲ್ಲಿ ಇತ್ತು ಎಂಬುದಕ್ಕೆ ಇದಕ್ಕೆ ಆಧಾರವೂ ಉಂಟು. ಹುಲಿಗೆಮ್ಮ ಗರ್ಭಗುಡಿಯಿಂದ ಹಿಡಿದು ನವರಂಗದ ತನಕ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾಗಿದೆ. ದೇವಾಲಯದ ಇನ್ನಿತರ ನಿರ್ಮಾಣ ಕಾರ್ಯವು ಹರಪನಹಳ್ಳಿ ಪಾಳೆಗಾರ ಸೋಮಶೇಖರ ನಾಯಕನ ಕಾಲದಲ್ಲಿ ನಿರ್ಮಾಣವಾಗಿರುವುದು ಇತಿಹಾಸದ ಮೂಲ ತಿಳಿಸಿಬರುತ್ತದೆ. ಈ ದೇವಸ್ಥಾನ ಇರುವ ಜಾಗದಲ್ಲಿ ಇಲ್ಲಿ ಮೊದಲು ಹುಲಿಗಳ ಸಂಖ್ಯೆ ತುಂಬಾನೇ ಇತ್ತು. ಈ ಪ್ರದೇಶದಲ್ಲಿ ಒಂದು ನರಭಕ್ಷ ಹುಲಿಯು ಕೂಡ ಇತ್ತು ಹಾಗೂ ಅದು ಅಲ್ಲಿರುವ ಮನುಷ್ಯರ ರುಚಿ ಅದಕ್ಕೆ ಹತ್ತಿತ್ತು. ಇದೇ ಕಾರಣ ಇಲ್ಲಿ ಜನರು ದಿನದಿಂದ ದಿನಕ್ಕೆ ತಮ್ಮ ಮನೆ ಜಮೀನುಗಳನ್ನ ಬಿಟ್ಟು ಆ ಪ್ರದೇಶವನ್ನು ಬಿಡಲು ಪ್ರಾರಂಭಿಸಿದ್ದರು. ಕೊನೆಗೆ ಹುಲಿಗೆಮ್ಮ ದೇವಿಗೆ ಆ ಜನರು ಬೇಡಿಕೊಂಡಾಗ ಆ ದೇವಿ ಆ ಹುಲಿಯನ್ನು ಹತೋಟಿಗೆ ತಂದು ತನ್ನ ವಾಹನವನ್ನಾಗಿ ಮಾಡಿಕೊಳ್ಳುತ್ತಾರೆ ಅನ್ನುವ ಜಾನಪದ ಕಥೆ ಇಲ್ಲಿ ತುಂಬಾನೇ ಪ್ರಚಲಿತವಾಗಿದೆ. ಆದ್ದರಿಂದಲೇ ಅಲ್ಲಿಯ ಭಕ್ತರು ಈಗಲೂ ಕೂಡ ಹುಲಿಗೆಮ್ಮ ದೇವಿ ತುಂಗಭದ್ರಾ ನದಿಯಿಂದ ಎದ್ದು ಬಂದು ತಮ್ಮನ್ನು ಕಾಪಾಡುತ್ತಾಳೆ ಎನ್ನುವ ನಂಬಿಕೆ ಇದೆ. ಈ ದೇವಾಲಯದ ಗರ್ಭಗುಡಿಗೆ ಸಂಬಂಧಿಸಿದ ಒಂದು ರಹಸ್ಯ ನಿಜಕ್ಕೂ ಅಚ್ಚರಿಯನ್ನು ಪಡಿಸುತ್ತದೆ. ಯಾರೇ ಈ ದೇವಸ್ಥಾನಕ್ಕೆ ಅಂದರೆ ಗರ್ಭಗುಡಿಗೆ ಹೋದಾಗ ಮೊದಲು ಯಾವತ್ತೂ ನೇರವಾಗಿ ದೇವಿಯನ್ನ ನೋಡಬಾರದು. ಮೊದಲು ದೇವಿಯ ಮೇಲೆ ಇರುವ ಕೀರ್ತಿ ಮುಖ ಅಂದರೆ ರಾಕ್ಷಸಾಕಾರದ ಆ ಮುಖವನ್ನು ನೋಡಿ ಆಮೇಲೆ ದೇವಿಯ ಶಿರವನ್ನು ನೋಡಿ ಕೊನೆಗೆ ದೇವಿಯ ಮುಖವನ್ನು ನೋಡಬೇಕು. ಒಂದು ವೇಳೆ ನೀವು ನೇರವಾಗಿ ದೇವಿಯ ಮುಖವನ್ನು ನೋಡಿದರೆ ಅದು ದೇವಿಗೆ ಅಪಮಾನ ಮಾಡಿದ ಹಾಗೆ ಅನ್ನುತ್ತದೆ ಇಲ್ಲಿನ ಭಕ್ತರ ಮಂಡಳಿ. ಹಾಗೆಯೇ ದೇವಿಯನ್ನು ನೋಡಿ ಅಲ್ಲಿಯೇ ಒಂದು ಸುತ್ತು ಹಾಕಬೇಕು. ಹೀಗೆ ಮಾಡುವುದರಿಂದ ದೇವಿಗೆ ಪ್ರದಕ್ಷಿಣೆ ಹಾಕಿದ ಹಾಗೆ ಆಗುತ್ತದೆ ಹಾಗೂ ನಿಮ್ಮ ಸುತ್ತಮುತ್ತ ಇರುವ ನಕಾರಾತ್ಮಕ ವಿಷಯಗಳು ನಿಮ್ಮಿಂದ ದೂರವಾಗುತ್ತದೆ ಅನ್ನುವ ಐತಿಹ್ಯ ಈ ದೇವಸ್ಥಾನದ ಗರ್ಭಗುಡಿಗೆ ಸಂಬಂಧಿಸಿದೆ. ಪ್ರತಿ ವರ್ಷ ಭರತ ಹುಣ್ಣಿಮೆಯ 9 ದಿನಗಳ ನಂತರ ಇಲ್ಲಿ ದೊಡ್ಡ ಜಾತ್ರೆ ಕೂಡ ನಡೆಸಲಾಗುತ್ತದೆ. ಈ ಜಾತ್ರೆಗೆ ಕೊಪ್ಪಳದಿಂದ ಅಷ್ಟೇ ಅಲ್ಲದೆ ಇತರ ಜಿಲ್ಲೆಗಳಿಂದ, ಇತರ ರಾಜ್ಯಗಳಿಂದ, ಇತರ ದೇಶಗಳಿಂದ ಕೂಡ ಭಕ್ತಾದಿಗಳು ಆಗಮಿಸುತ್ತಾರೆ. ಅದರಲ್ಲೂ ಆಂಧ್ರ ಪ್ರದೇಶ, ತೆಲಂಗಾಣ, ತಮಿಳುನಾಡು, ಮಹಾರಾಷ್ಟ್ರ ಹೀಗೆ ಅನೇಕ ರಾಜ್ಯಗಳಿಂದ ಭಕ್ತರು ಅಸಂಖ್ಯ ರೀತಿಯಲ್ಲಿ ಇಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಜಾತ್ರೆಯ ವಿಶೇಷವೇನೆಂದರೆ ಜಾತ್ರೆಯ ಸಂದರ್ಭದಲ್ಲಿ ದೇವಸ್ಥಾನ ಹೊರಗಡೆ ಬಯಲಿನಲ್ಲಿ ಪಾಯಸವನ್ನು ಮಾಡಲಾಗುತ್ತದೆ. ಕುದಿಯುವ ಪಾಯಸದ ಪಾತ್ರೆಗೆ ಕೈ ಹಾಕಿ ದೇವಿಗೆ ನೈವೇದ್ಯವನ್ನ ಇಲ್ಲಿ ಅರ್ಪಿಸುತ್ತಾರೆ. ಅಂದ ಹಾಗೆ ಹುಲಿಗಿ ಕ್ಷೇತ್ರ ಕೊಪ್ಪಳದಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದ್ದರೆ ಹೊಸಪೇಟೆಯಿಂದ ಸುಮಾರು 15ರಿಂದ 16 ಕಿಲೋಮೀಟರ್ ದೂರದಲ್ಲಿದೆ. ಹುಲಿಗೆಮ್ಮ ದೇವಸ್ಥಾನವನ್ನ ನೀವು ರಸ್ತೆ ಹಾಗೂ ರೈಲಿನ ಮೂಲಕ ತಲುಪಬಹುದು. ಒಂದು ವೇಳೆ ನೀವು ಹಂಪಿ, ಹೊಸಪೇಟೆಗೆ ಹೋದ್ರೆ ತಪ್ಪದೆ ಹುಲಿಗೆಮ್ಮ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಹುಲಿಗೆಮ್ಮ ದೇವಿಯ ಆಶೀರ್ವಾದವನ್ನು ಕೂಡ ಪಡೆಯಬಹುದು. ಭಕ್ತಾದಿಗಳೇ, ಸ್ನೇಹಿತರೆ, ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಜೈ ಹುಲಿಗೆಮ್ಮ ಎಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಇಂತಹದೇ ಆಶ್ಚರ್ಯ ಹಾಗೂ ರೋಚಕ ದೇವಸ್ಥಾನಗಳ ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ತರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್
ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.